ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 30ನೇ ಅಧ್ಯಾಯ ಶ್ಲೋಕ 9. ಎಸ್. ಗೃಹೇಶು ಕೂಟಧರ್ಮೇಶು ದುಃಖತಂತ್ರೇಶು ಅತಂದ್ರಿತ ಕುರುವಾನ್ ದುಃಖ ಪ್ರತೀಕಾರಂ ಸುಖವಾನ್ ಮನ್ಯತೆ ಗೃಹಿ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್. ಶ್ರೀಲ ಪ್ರಭುಪಾದ್ ಕಿ ಜೈ. ಆಕರ್ಷಿತನಾದ ಗೃಹಸ್ಥನು ತಂತ್ರ ಮತ್ತು ರಾಜಗಾನ ಭರಿತವಾದ ಕುಟುಂಬ ಜೀವನದಲ್ಲಿ ಉಳಿಯುತ್ತಾನೆ. ಸದಾ ಕಷ್ಟ ಕ್ಲೇಶಗಳನ್ನು ಹರಡುತ್ತಾ ಇಂದ್ರಿಯ ತೃಪ್ತಿ ಕಾರ್ಯಗಳಿಂದ ನಿಯಂತ್ರಿತನಾಗಿ ಸಕಲ ಕಷ್ಟ ಕ್ಲೇಶಗಳಿಗೆ ಪ್ರತೀಕಾರ ಮಾಡುವ ಕಾರ್ಯದಲ್ಲಿ ನಿರತನಾಗುತ್ತಾನೆ. ಅಂತ ಕಷ್ಟ ಕ್ಲೇಶಗಳನ್ನು ಯಶಸ್ವಿಯಾಗಿ ಎದುರಿಸುವುದು ಸಾಧ್ಯವಾದಾಗ ತಾನು ಸುಖಿ ಎಂದು ಭಾವಿಸುತ್ತಾನೆ. ಈಗ ಸಮಸ್ಯೆ ಅಂತ ಅಂದ್ರೆ ಇಲ್ಲಿ ಬದ್ಧ ಜೀವಿಗಳಿಗೆ ದ ಡೆಫಿನೇಷನ್ ಆಫ್ ಸುಖ ಗೊತ್ತಿಲ್ಲ, ಸುಖ ಪದದ ಅರ್ಥ ಗೊತ್ತಿಲ್ಲ. ಕಷ್ಟ ಯಾವಾಗೆಲ್ಲ ಅದನ್ನು ನಾವು ಸುಖ ಅಂತ ಭಾವಿಸಿದ್ದೇವೆ. ಇದು ದೊಡ್ಡ ಸಮಸ್ಯೆ. ಈಗ ಹೇಗೆ ಅಂದ್ರೆ ಒಬ್ಬ ಜೈಲಲ್ಲಿ ಇದ್ದಾನೆ, ಮತ್ತೆ ನಿಮಗೆ ಫೋನ್ ಮಾಡ್ತಾನೆ. ಈಗ ಸಪೋಸ್ ನಮ್ದು ಯಾರಾದ್ರು ರಿಲೇಟಿವ್, ಗಂಡ ಇಲ್ಲದ ಮಗ, ಯಾರಾದ್ರು ರಿಲೇಟಿವ್ ಜೈಲಲ್ಲಿ ಇದ್ದಾನೆ, ಮನೆಗೆ ಫೋನ್ ಬರ್ತದೆ. ಫೋನ್ ಮಾಡಿ ಆಗ ಮನೆಯಿಂದ ಕೇಳ್ತಾರೆ, ಹೇಗಿದ್ಯಾ? ನಾನು ಸುಖವಾಗಿದೆ ಹೇಳ್ತೇನೆ. ಈಗಾಗ ನೀವೆಂತ ಹೇಳ್ತೀರಿ? ಎಸ್. ಈಗ ಫೋನ್ ಬರ್ತದೆ, ಜೈಲಿನಲ್ಲಿದ್ದಾನೆ ನಿಮ್ಮ ರಿಲೇಟಿವ್ ಯಾರೇ ಇರಲಿ, ನೀವು ಕೇಳ್ತೀರಿ ಹೇಗಿದ್ಯಾ ಅಂತ. ಸುಖವಾಗಿದ್ದೇನೆ. ಸರಿಯಾ ಇದು? ಸುಳ್ಳು ಪ್ರಭುಜಿ, ಸುಳ್ಳು ಇದು. ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೆ ತಪ್ಪು ಹೇಳಿ ಯಾರಾದ್ರೂ? ಇರೋದೇ ಜೈಲಲ್ಲಿ ಆದ್ರೆ ಅವ ಹೇಳ್ತಾನೆ, ನಾನು ಸುಖವಾಗಿದ್ದೆ, ನನಗೆ 2 ಹೊತ್ತು ಊಟ ಸಿಗ್ತದೆ, ತುಂಬಾ ಮಲಗ್ಲಿಕ್ಕೆ ಚಂದ ಇದುಂಟು, ಎಲ್ಲ ಆರಾಮ್ಸೆ ಉಂಟು, ಎಲ್ಲ ಬೇಕಾದೆಲ್ಲ ಉಂಟು, ಸುಖವಾಗಿದ್ದೇನೆ ಅಂತ ಹೇಳ್ತಾನೆ. ಎಂತ ಹೇಳ್ತೀರ ಅದಕ್ಕೆ? ಬರೀ ಬುರುಡೆ ಬಿಡ್ತಾ ಇದ್ದಾನೆ ಅಂತ. ಬುರುಡೆ ಬಿಡ್ತಾ ಇದ್ದಾನೆ. ಓಕೆ, ಎಸ್. ಯಾರು ಇದಕ್ಕೆ ಯಾರು ಎಕ್ಸ್ಪ್ಲೇನ್ ಮಾಡ್ಬೋದು? ಎಸ್, ಯಾರಿಗೂ ಆಗ್ಲಿಕ್ಕಿಲ್ವಾ ಎಕ್ಸ್ಪ್ಲನೇಷನ್? ಅವನು ಭ್ರಮೆಯಲ್ಲಿದ್ದಾನೆ, ನಾವು ಕೂಡ ಹಾಗೆಯೇ ಭ್ರಮೆಯಲ್ಲಿದ್ದೀವಿ. ನಾವು ಕೂಡ ಭ್ರಮೆಯಲ್ಲಿ ಇದ್ದೇವೆ. ಓಕೆ, ವೆರಿ ಗುಡ್. ಓಕೆ, ಭೂಲೋಕದಲ್ಲಿ ಬಂದು ಜನ್ಮ ಮೃತ್ಯು ಜರವ್ಯಾಧಿಯಲ್ಲಿ ಇದ್ಕೊಂಡು ಕಷ್ಟ ಸುಖ ಅನುಭವಿಸ್ತಾ ಇದ್ರು ನಾವು ಸುಖದಲ್ಲಿ ಇದ್ದೀವಿ ಅನ್ಕೊಳ್ತೀವಿ. ಇದು ಅವನ ಜೈಲಿನ ತರನೇ ಈ ಭೂಲೋಕ. ಗೋಲೋಕಕ್ಕೆ ಹೋಗಕ್ಕೆ ಪರಮಾತ್ಮನ ಧ್ಯಾನ ಮಾಡಿ ಅವನ ಇದನ್ನ ಗುರುಗಳ ಮಾರ್ಗದರ್ಶನದಿಂದ ಪ್ರಯತ್ನ ಪಡ್ಬೇಕು. ನಾವಿರೋದೇ ಜೈಲಲ್ಲಿ ನಿತ್ಯಕ್ಕೂ. ಆದ್ರೆ ನಾವು ಸಂತೋಷವಾಗಿದ್ದೀವಿ ಅಂತ ಎಣಿಸ್ತೀವಿ ಅಷ್ಟೇ ಗುರುಗಳ ಭೌತಿಕ. ಓಕೆ, ಧನ್ಯವಾದ. ಓಕೆ, ಎಸ್. ಈಗ ಹಾಗಾಗಿ ಈಗ ಜೈಲಲ್ಲಿ ಇರುವವ ಅವ ಸುಖವಾಗಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ಈಗ ಹೇಗಂದ್ರೆ ಒಮ್ಮೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಉದಾಹರಣೆ ತುಂಬಾ ಒಳ್ಳೆ ಉದಾಹರಣೆ. ಒಬ್ಬ ಈ ಥೆಫ್ಟ್ ಮಾಡಿ ಜೈಲಿಗೆ ಹೋಗ್ತಾನೆ. ಜೈಲಲ್ಲಿ ಹೇಗೆ ಅಂದ್ರೆ ಬೇರೆ ಬೇರೆ ಕ್ಯಾಟಗರಿ ಇದ್ದಾರೆ ಕೈದಿಗಳು. ಈಗ ರೇಪ್ ಮಾಡಿದವ ಇರ್ತಾನೆ, ಬ್ಯಾಂಕ್ ದರೋಡೆ ಮಾಡಿದವ ಇರ್ತಾನೆ, 10 ಮರ್ಡರ್ ಮಾಡಿದವ ಇರ್ತಾನೆ, 15 ಮರ್ಡರ್ ಮಾಡಿದವ ಇರ್ತಾನೆ, ಮತ್ತೆ ಬೇರೆ ಬೇರೆ ಕ್ಯಾಟಗರಿ, ಪಿಕ್ ಪಾಕೆಟ್ ಮಾಡಿದವ ಇರ್ತಾನೆ. ಈ ರೀತಿ ಬೇರೆ ಬೇರೆ ಕ್ಯಾಟಗರಿ, ವೆರೈಟೀಸ್ ಆಫ್ ಕ್ಯಾಟಗರಿ ಇರ್ತಾರೆ. ಹಾಗಾಗಿ ಅಲ್ಲಿ ಹೇಗೆ ಅಂದ್ರೆ 10-15 ಮರ್ಡರ್ ಮಾಡಿದವ ಅವನಿಗೆ ಅಲ್ಲಿ ಒಳ್ಳೆ ಪೊಸಿಷನ್ ಇರ್ತದೆ ಜೈಲಿನೊಳಗೆ ಕೂಡ. ಹೇಗೆ ನಮಗೆ ಇಲ್ಲಿ ಒಳ್ಳೆ ಪೊಸಿಷನ್, ಸೋ ಕಾಲ್ಡ್ ಒಳ್ಳೆ ಪೊಸಿಷನ್. ಅವ ಹೀಗೆ ಕೂತ್ಕೊಳ್ತಾನೆ, ಮತ್ತೆ ಎಲ್ಲರೂ ಅವನ ಕೈ ಮತ್ತೆ ಕಾಲನ್ನು ಹೀಗೆ ಒತ್ತಾ ಇರ್ತಾರೆ, ಅವನಿಗೆ ಸೇವೆ ಮಾಡ್ತಾ ಇರ್ತಾರೆ. ಮತ್ತೆ ಯಾರು ಒತ್ತುದಿಲ್ಲ ಅವರಿಗೆಲ್ಲ ಹೊಡಿತಾನೆ. ಮತ್ತೆ ಅವರ ಮೇಲೆ
ಉಗಿತಾನೆ. ಈ ರೀತಿ ಎಲ್ಲ ಉಂಟು, ಜೈಲಲ್ಲಿ ಉಂಟು ಇದು. ಹಾಗೆ ಒಬ್ಬ ಥೆಫ್ಟ್ ಮಾಡಿದವ, ಅಂದ್ರೆ ಸಣ್ಣ ಒಂದು ರಾಬರಿ ಮಾಡಿದವ ಹೋಗ್ತಾನೆ. ಅವನಿಗೆ 2 ತಿಂಗಳು ಸಜ್ಜೆ, ಸಣ್ಣದ, ದೊಡ್ಡ ವಿಷಯ ಏನಲ್ಲ. ಹಾಗೆ ಹೋಗ್ತಾನೆ. ನೋಡಿ, ಇದು ಪ್ರಭುಪಾದ ಹೇಳುವಂಥದ್ದು. ಹೋಗಿ ಅಲ್ಲಿಂದ ಫೋನ್ ಮಾಡ್ತಾನೆ ತಾಯಿಗೆ. ಅಮ್ಮ, ಈ ಜೈಲು ಒಳ್ಳೇದಿಲ್ಲ ಅಮ್ಮ. ಯಾಕೆಂದ್ರೆ ಮನೆಯಲ್ಲಿ ಅವನಿಗೆ ಅಮ್ಮ ಎಲ್ಲ ಎಂತ ಹೇಳುವಂಥದ್ದು, ಅವ ಮನೆಯಲ್ಲಿ ರಾಜ ಅವ. ಇದು ತಾಯಿ ತಪ್ಪು. ಅವನಿಗೆ ಈ ಹಾಕುವಂಥದ್ದು ಪ್ಲೇಟ್ ಕೂಡ ವಾಶ್ ಮಾಡ್ಲಿಕ್ಕಿಲ್ಲ, ಮತ್ತೆ ಕಾಲು ಮೇಲೇಟಿಗೆ ತಿಂತಾನೆ ದೊಡ್ಡ ರಾಜನಾಗೆ. ಹಾಗೆ ಇದು ತಾಯಿ ಮಾಡಿದ ಮಿಸ್ಟೇಕ್, ಏನ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ರಾಜನಾಗಿದ್ದ ಇಲ್ಲಿ ಮನೆಯಲ್ಲಿ, ಅಂದ್ರೆ ಎಂತ ಹೇಳುವಂಥದ್ದು, ಮನೆಯಲ್ಲಿ ಹುಲಿ ಬೀದಿಯಲ್ಲಿ ಇಲಿ. ಹಾಗೆ ಇಲ್ಲಿ ರಾಜನಾಗಿದ್ದ, ಅಲ್ಲಿ ಹೋಗಿ ಎಂತ ಆಯ್ತು, ಅದನ್ನ ಇಮಿಟೇಟ್ ಮಾಡ್ಲಿಕ್ಕೆ ನೋಡಿದ. ಅಲ್ಲಿ ಯಾರು 15 ಮರ್ಡರ್ ಮಾಡಿದವ, ಅವ ಆ ರೀತಿ ಇರುವಂತದ್ದು. ಇವನ ಪಾದವನ್ನೆಲ್ಲ ಈಗ ಒತ್ತಬೇಕು, ಮತ್ತೆ ತಿನ್ನುವಂಥದ್ದು ಎಂತ ಹೇಳುವಂಥದ್ದು, ಮೂಲೆಯಲ್ಲಿ ಕುದ್ದು ಅವನೇ ಪ್ಲೇಟಿಗೆ ಹಾಕಬೇಕು, ಅವನೇ ಪ್ಲೇಟ್ ತೊಳಿಬೇಕು. ಇಲ್ಲಿ ತಾಯಿ ತೊಳಿತಾ ಇದ್ರಲ್ಲ. ಹಾಗೆ ಮತ್ತೆ ಎಂತ ಅಂದ್ರೆ, ಅವ ಒತ್ತಲಿಕ್ಕೆ ಅವನು ರೆಡಿ ಇರಲಿಲ್ಲ. ಯಾರಿಗೆ? ಈ 15 ಮರ್ಡರ್ ಮಾಡಿದವನಿಗೆ. ಅದಕ್ಕೆ ಅವ ಎಂತ ಮಾಡಿದ, ಕಾಲಲ್ಲಿ ಹೊಡ್ದ ಎದೆಗೆ. ಮತ್ತೆ ಅವನಲ್ಲಿ ಗ್ಯಾಂಗ್ ಉಂಟು, ಒಂದು 20 ಜನ, ಅವ್ರು ಕೂಡ ಪಾಟ್ 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 ಹೊಡೆದ್ರು. ಹೀಗೆ ಹೊಡೆದ ಮೇಲೆ ಅವನಿಗೆ ಜೋರು ಕೂಗು ಬಂತು. ಮತ್ತೆ ತಾಯಿಗೆ ಫೋನ್ ಮಾಡಿದ, ಅಮ್ಮ, ಇಲ್ಲಿ ಯಾರು ಒಳ್ಳೆಯವರಿಲ್ಲ ಅಮ್ಮ. ಅದಕ್ಕೆ ತಾಯಿ, ಎಂತಾಯ್ತು ಮಗ, ಎಂತಾಯ್ತು? ತಾಯಿ ಅಷ್ಟು ಮುದ್ದು ಮಾಡಿ ಸಾಕಿದ್ದಾರೆ, ಎಂತ ಮಾಡೋದು. ಹಾಗೀಗ ಅನುಭವಿಸ್ಬೇಕು. ಈಗ ತಾಯಿಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಜೈಲಿನೊಳಗೆ. ಹೊರಗಿಂದಲೇ ಕಂಬದಲ್ಲಿ ಹೀಗೆ ಮಾಡ್ಬೋದು ಎಂತಾದ್ರು. ಆದ್ರೆ ತಾಯಿಗೆ ನೋವಾಗ್ತದೆ ಮಗ ಈ ರೀತಿ ಮಾಡುವಾಗ. ಹೌದಲ್ವಾ? ತಾಯಿಗೆ ನೋವಾಗ್ತದಿಲ್ವಾ? ಈಗ ಅಲ್ಲಿ ಕೈದಿಗಳು ಮಗನಿಗೆ ಹೊಡೆಯುವಾಗ ತಾಯಿಗೆ ನೋವಾಗ್ತದೆ ಇಲ್ವಾ? ತುಂಬಾ ಆಗುತ್ತೆ. ತುಂಬಾ ನೋವಾಗ್ತದೆ. ಹೌದು. ಎಸ್, ಓಕೆ. ಹಾಗೆ ಫೋನ್ ಮಾಡಿ ಕೂಗ್ತಾ ಇದ್ದಾರೆ, ಎಂತ ಮಾಡೋದು, ಅನುಭವಿಸ್ಬೇಕು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ದಿಸ್ ಪರ್ಸನ್ ಈಸ್ ಟೋಟಲಿ ಮ್ಯಾಡ್. ಯಾರು? ಇವ ಫೋನ್ ಮಾಡಿದವ. Jail means such kind of people are there inside jail. How you can find a gentleman inside the jail? Prabhupada ಹೇಳುವಂಥದ್ದು. Prabhupada ಹೇಳುವಂಥದ್ದು, in jail means all rogues, thieves, plunderers, murderers, rascals, all are there inside the jail. ಜೈಲಿನೊಳಗೆ ಇರುವಂಥವ್ರು ಇಂಥವರೇ ಇರುವಂಥದ್ದು. ಹಾಗಾಗಿ ಇದು ನಮ್ಮ ಮೂರ್ಖತನ. ಒಳ್ಳೆ ಜನರನ್ನು ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಜೈಲಿನೊಳಗೆ. ದಿಸ್ ಇಸ್ ಅವರ್ ಫೂಲಿಶ್ನೆಸ್. ಜೈಲ್ ಅಂದ್ರೆ ಇಂಥವರೇ ಇರುವಂಥದ್ದು. ನಿಜವಾದ ಮನೆ ನಮ್ದು ಭಗವಂತನ ಧಾಮದಲ್ಲಿ, ಅಲ್ಲಿ ಒಳ್ಳೆಯವರು ಇದ್ದಾರೆ, ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಅಲ್ಲ, ಇಲ್ಲಿ ಅಲ್ಲ. ಹಾಗೆ ನಾವು ರಾಂಗ್ ಪ್ಲೇಸಲ್ಲಿ ರೈಟ್ ಥಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ರೈಟ್ ಥಿಂಗ್ ವಿ ವಿಲ್ ಗೆಟ್ ಇನ್ ರೈಟ್ ಪ್ಲೇಸ್, ನಾಟ್ ಇನ್ ರಾಂಗ್ ಪ್ಲೇಸ್. ರಾಂಗ್ ಪ್ಲೇಸ್ ಅಲ್ಲಿ ಸಿಗುದಿಲ್ಲ. ಇದು ರಾಂಗ್ ಪ್ಲೇಸ್, ದುಃಖಾಲಯ. ದಿಸ್ ಪ್ಲೇಸ್ ಇಸ್ ಮೆಂಟ್ ಫಾರ್ ಮಿಸರಿ. ಹಾಗೆ ಬದ್ಧಜೀವಿಗಳು ಇಲ್ಲಿ ಪ್ರಭುಪಾದ ಹೇಳುವಂಥದ್ದು. ಈಗ ಆದಿತ್ಯವಾರ ದಿವಸ ಜನರಲ್ಲಿ ಹೇಗಿರ್ತಾರೆ, ರಜೆ ಇರ್ತದೆ, ಒಳ್ಳೆ ಮನೆಯೆಲ್ಲ ಒಳ್ಳೇದಿರ್ತದೆ, ಒಳ್ಳೆ ಸೋಫಾ, ದೊಡ್ಡ 64 ಇಂಚ್ ಟಿವಿ ಇರ್ತದೆ, ಎಲ್ಲ ಸೌಕರ್ಯ ಇರ್ತದೆ, ರಿಲ್ಯಾಕ್ಸ್ ಮಾಡಿ ಹೀಗೆ ಲೇಟ್ ಹೇಳ್ತಾರೆ ಜನರೆಲ್ಲ. ಲೇಟ್ ಎದ್ದು ಹೀಗೆ ಎಲ್ಲ ಫ್ಯಾಮಿಲಿಯಲ್ಲಿ ಕೂತ್ಕೊಳ್ತಾರೆ, ನಗಾಡ್ತಾ ಇರ್ತಾರೆ. ಯಾರ್ದು ಫೋನ್ ಬಂದ್ರೆ, ಹೌ ಆರ್ ಯು? ವಿ ಆರ್ ಸೋ ಹ್ಯಾಪಿ. ವಾಟ್ ಹ್ಯಾಪಿ? ನಮ್ಗೆ ಸುಖದ ಡೆಫಿನೇಷನ್ ಗೊತ್ತಿಲ್ಲ. ಆರಾಮ್ಸೆ
ಚಂದ ಬೆಡ್ಡಲ್ಲಿ ಮಲಗಿ ಎದ್ದು ಲೇಟ್ ಎದ್ದು ಚಂದ ಸೋಫಾದಲ್ಲಿ ಕೂತ್ಕೊಂಡು ಹೀಗೆ ಕಾಲ್ ಮೇಲೆ ಕಾಲು ಹಾಕಿ ಅಲ್ಲಿಗೆ ಟೀ ಬರ್ತದೆ, ಕಾಫಿ ಬರ್ತದೆ, ವಿ ಆರ್ ಹ್ಯಾಪಿ. ಎಂತ ಹ್ಯಾಪಿ? ದಿಸ್ ಇಸ್ ನಾಟ್ ಸುಖ. ಇದು ಸುಖ ಅಲ್ಲ. ಸುಖದ ಡೆಫಿನೇಷನ್ ಗೊತ್ತಿಲ್ಲ ನಮ್ಗೆ. ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಮೇ ತೇರಿ ತೂ ಮೇರ, ಮೇ ತೇರಿ ತೂ ಮೇರ. ಗಂಡ ಹೇಳುವಂಥದ್ದು ಹೆಂಡತಿಗೆ, ಹೆಂಡತಿ ಹೇಳುವಂಥದ್ದು. ಆಕ್ಚುಲಿ ನಾವು ಕೃಷ್ಣನಿಗೆ ಹೇಳ್ಬೇಕಾದ್ರು, ಕೃಷ್ಣ ತೂ ಮೇರಿ ಮೇ ತೇರ. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆ ಇಲ್ಲದೆ ಸುಖವನ್ನು ಭಾವಿಸ್ತಾ ಇದ್ದೇವೆ. ಇಟ್ ಈಸ್ ಸೆನ್ಸ್ ಗ್ರಾಟಿಫಿಕೇಶನ್. ಇದು ಇಂದ್ರಿಯ ಸುಖ, ಇಲ್ಲಿ ಪ್ರಭಾವ ಹೇಳುವಂಥದ್ದು ಭಾವಾರ್ಥದಲ್ಲಿ. ಹಾಗಾಗಿ ಯಾವಾಗ ನಮ್ಗೆ ಕಷ್ಟ ಇರುವುದಿಲ್ಲ, ಚಂದ ರೀತಿಯಲ್ಲಿ, ಅಂದ್ರೆ ಯಾವುದೇ ಒಂದು ಆಕ್ಸಿಡೆಂಟ್ ಆಗದೆ, ಯಾರು ಕೂಡ ಸಾಯದೆ, ಮತ್ತೆ ಯಾವುದೇ ಹಣದ ಸಮಸ್ಯೆ ಬರದೆ, ಮತ್ತೆ ಯಾವುದೇ ಹೆಲ್ತ್ ಇಶ್ಯೂ ಬರದೆ, ಎಲ್ಲ ಚಂದ ರೀತಿಯಲ್ಲಿ ಹೋಗ್ತಾ ಇದ್ರೆ, ಮಗ ಒಳ್ಳೆ ಕಲ್ತಿದ್ರೆ, ಜಾಸ್ತಿ ಕಲ್ತಿದ್ರೆ, ಅಮೆರಿಕಕ್ಕೆ ಹೋದ್ರೆ, ಆಸ್ಟ್ರೇಲಿಯಾಕ್ಕೆ ಹೋದ್ರೆ, ಇನ್ನೊಂದು ಕಡೆಗೆ ಹೋದ್ರೆ, ನಾವು ಎಣಿಸುವಂಥದ್ದು ಇದು ಸುಖ ಅಂತ. ಸರ್, ಇದು ಸುಖ ಅಲ್ಲ ಸರ್. ನೀರಾಕಿ ಕಣ್ಣಿಗೆ ನಾವು ನೀರಾಕ್ಬೇಕು. ನಾವು ಆ ನಿದ್ದೆ ಅಮಲಲ್ಲಿ ಇದ್ದೇವೆ. ಇದು ಸುಖ ಅಲ್ಲ. ನಾವು ಎಂತ ಭಾವಿಸೋದು ಸುಖ ಅಲ್ಲ. ಸುಖ ಅಂದ್ರೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ಈ ತ್ರಿವಿಧ ಕ್ಲೇಶ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಇದರಿಂದ ಹೇಗೆ ನಮಗೆ ನಾವು ಹೊರಗೆ ಬರುವಂಥದ್ದು, ಹೇಗೆ ನಾವು ಭಗವಂತನಿಗೆ ಕನೆಕ್ಟ್ ಆಗುವಂಥದ್ದು. ವೆನ್ ಯು ಕನೆಕ್ಟ್, ವೆನ್ ಸೋಲ್ ಕನೆಕ್ಟ್ಸ್ ವಿತ್ ದ ಸೂಪರ್ ಸೋಲ್, ಯಾವಾಗ ಆತ್ಮ ಪರಮಾತ್ಮನೊಟ್ಟಿಗೆ ಕನೆಕ್ಟ್ ಆಗ್ತದೆ, ದ್ಯಾಟ್ ಈಸ್ ರಿಯಲ್ ಹ್ಯಾಪಿನೆಸ್. ನಾವೆಲ್ಲ ಎಂತಂದ್ರೆ ಈ ಬಿಚಡೆ ಹೂವೆ ಬಚ್ಚೆ, ಬಿಚಡೆ ಅಂದ್ರೆ ಈ ಕುರಿ, ನೀವು ನೋಡಿರ್ಬೋದು. ಕುರಿಯನ್ನು ಸಾಕುವವ, ಮೇಯಿಸುವವ, ಅದು ರಾಶಿಯಲ್ಲಿ ಹೋಗ್ತದೆ, 100 ಕುರಿ ಹೋಗ್ತಾ ಇರುವಾಗ ಒಂದು ಕುರಿ ಎಂತ ಮಾಡ್ತದೆ, ಈಗ ಫ್ಲೈಓವರ್ ಅಡಿಯಲ್ಲಿ ಹೋಗುದಾದ್ರೆ ಅದು ಒಳಗೆ ಬರ್ತದೆ ಈಚೆ. ಕುರಿ ಮೇಯಿಸುವವ ಅದನ್ನು ಕೂಡ ಇದು ಮಾಡಿ ಆಚೆ ಕೊಂಡೋಗ್ಲಿಕ್ಕೆ ನೋಡ್ತಾನೆ. ಹಾಗೆ ನಾವು ಆಚೆ ಬಂದಿದ್ದೇವೆ. ನಾವು ಆ ರೀತಿ, ನಾವು ಭಗವಂತನೊಟ್ಟಿಗೆ ಕನೆಕ್ಟ್ ಇದ್ದವರು ಕನೆಕ್ಟ್ ಆಗಿಲ್ಲ, ವಾಪಸ್ ತಪ್ಪಿ ಹೋಗಿದೆ ನಮ್ದು ಕನೆಕ್ಷನ್ ಭಗವಂತನಿಂದ, ತಪ್ಪಿ ಹೋಗಿದೆ. ಹಾಗೆ ನಿಜವಾದ ಸುಖ ಸಿಗುವಂಥದ್ದು ಭಗವಂತನೊಟ್ಟಿಗೆ ವಾಪಸ್ ಕನೆಕ್ಟ್ ಮಾಡುವಾಗ ಸಿಗುವಂಥದ್ದು ಸುಖ, ನಿಜವಾದ ಸುಖ. ಆದ್ರೆ ನಮ್ಗೆ ಗೊತ್ತಿಲ್ಲ. ನಾವೆಂತ ಮಾಡ್ತಾ ಇದ್ದೇವೆ ಈಗ, ಈ ಹನಿದು ಬಾಟಲ್ ಹೊರಗಿಂದ ನಗ್ತಾ ಇದ್ದೇವೆ. ತುಂಬಾ ಚಂದ ಉಂಟು ಹನಿ, ಎಂತ ಚಂದ ಉಂಟು. ಹನಿ ಇರುವಂಥದ್ದು ಒಳಗೆ, ಬಾಟಲಿನ ಒಳಗೆ. ಅದನ್ನು ನಾವು ಟೇಸ್ಟ್ ಮಾಡಬೇಕು, ಹನಿಯನ್ನು, ಹೊರಗೆ ಅಲ್ಲ. ಹಾಗೆ ನಮ್ಮ ಈ ಸುಖವೆನ್ನುವ ಪದದ ಅರ್ಥ ನಮಗೆ ಗೊತ್ತಿಲ್ಲ. ನಾವು ಭೌತಿಕ ಸುಖವನ್ನು ನಿಜವಾದ ಸುಖ ಅಂತ ನಾವು ಭಾವಿಸಿದ್ದೇವೆ. ಆದ್ರೆ ಭೌತಿಕ ಸುಖ ನಿಜವಾದ ಸುಖ ಅಲ್ಲ ಸರ್. ನಿಜವಾದ ಸುಖ ಆಧ್ಯಾತ್ಮಿಕ ಸುಖ. ಆಧ್ಯಾತ್ಮಿಕ ಸುಖ. ಹಾಗಾಗಿ ನಾವು ಈ ಆಧ್ಯಾತ್ಮಿಕ ಸುಖವನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ಒಮ್ಮೆ ಈ ಆಧ್ಯಾತ್ಮಿಕ ಸುಖವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ನಾವು ಈ ಸೋ ಕಾಲ್ಡ್ ಸುಖ ಯಾವುದರಿಂದ ಇದ್ದೇವೆ, ಆಗ ನಮಗೆ ಗೊತ್ತಾಗ್ತದೆ ಇದು ಏನು ಅಲ್ಲ ಅಂತ.
ನಾವು ಟೋಟಲಿ ಭ್ರಮೆಯಲ್ಲಿದ್ದೇವೆ. ಯಾರಾದ್ರೂ ಕೇಳಿದ್ರೆ ಎಸ್. ಈಗ ನೀವು ಹೋಗಿ ಕಾಲೇಜ್ ಸ್ಟೂಡೆಂಟ್ಸ್ನವ್ರ ಹತ್ರ ಕೇಳಿ. ಓಕೆ, ಸ್ಟಾರ್ಟಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಬೇಡ, ಫಸ್ಟಿಗೆ ಒಂದು 5 ವರ್ಷದ ಮಗು ಅವನ ಹತ್ರ ಹೋಗಿ ನಿನ್ಗೆ ಸುಖವಾಗಿರ್ಬೇಕಿದ್ರೆ ಎಂತ ಬೇಕಂತ ಕೇಳಿ. ಅವ ಎಂತ ಹೇಳ್ತಾನೆ? ಎಸ್, ಯಾರು ಹೇಳ್ತೀರಿ? ಎಸ್, 5 ವರ್ಷದ ಮಗು. ಸೈಕಲ್ ಬೇಕು ಹೇಳ್ತಾರೆ. ಸೈಕಲ್ ಬೇಕು, ಬೇರೆ ಚಾಕ್ಲೇಟ್ ಬೇಕು, ಓಕೆ, ಬೇರೆ ತುಂಬಾ ಚಾಕ್ಲೇಟ್ ಬೇಕು, ಆಡಕ್ಕೆ ಆಟ ಸಾಮಾನು ಬೇಕು. ಆಟಕ್ಕೆ ಆಟ ಸಾಮಾನು, ಓಕೆ, ಸೈಕಲ್ಸ್, ಓಕೆ. ಈಗ ಓಕೆ, 5 ವರ್ಷ ಆಯ್ತು. ಈಗ 10 ವರ್ಷದ ಮಗು, ಅವನ ಹತ್ರ ನೀವು ಸುಖವಾಗಿ ಎಂತ ಕೇಳ್ತಾನೆ? ಫೋನ್ ಬೇಕು ಅಂತಾರೆ. ಫೋನ್ ಬೇಕು ಕೇಳ್ತಾನೆ, ಓಕೆ, ವೆರಿ ಗುಡ್. ಮತ್ತೆ ಬೇರೆ? ಎಸ್, ಬೇರೆ ಬೇರೆ? ದುಡ್ಡು, ಹಣ ಬೇಕು, ಓಕೆ. ಗೆಳೆಯರ ಸವಾಸ ಮಾಡ್ತಾರೆ ಅವಾಗ. ಗೆಳೆಯರ ಸಹವಾಸ ಮಾಡ್ತಾರೆ, ಓಕೆ. ಈಗ 15 ವರ್ಷದ ಮಗುವಿಗೆ ಸುಖವಾಗಿರ್ಬೇಕಿದ್ರೆ ಎಂತ ಕೇಳ್ತಾನೆ ಅವ? ಫೋನ್ ಬೇಕು, ಬೈಕ್ ಬೇಕು, ಫ್ರೆಂಡ್ಸ್ ಜೊತೆ. ಮತ್ತೆ ಬೇರೆ? ಹುಡುಗಿಯರ ಸಂಘ ಬೇಕು. ಹುಡುಗಿಯ ಸಂಘ ಬೇಕು, ಎಸ್, ವೆರಿ ಗುಡ್. ಅಟ್ರಾಕ್ಷನ್ ಬರ್ತದೆ 15 ವರ್ಷದಲ್ಲಿ, ಓಕೆ. ಈಗ ಬೇಡ ಅನ್ಸುತ್ತೆ ಪ್ರಭುಜಿ, ಓದ್ಬಾರ್ದು, ಎಂಜಾಯ್ ಮಾಡ್ಬೇಕು ಅನ್ಸುತ್ತೆ. ಓಕೆ ಓಕೆ, ಎಂಜಾಯ್ ಮಾಡ್ಬೇಕು, ಓಕೆ. ಈಗ 20 ವರ್ಷದ ಹುಡುಗ ಇಲ್ಲದ ಹುಡುಗಿಗೆ ಸುಖವಾಗಿರ್ಲಿಕ್ಕೆ ಎಂತ ಕೇಳ್ತಾರೆ ನೀವು ಕೇಳಿದ್ರೆ? ಸಂಗಾತಿ ಬೇಕು, ಮದ್ವೆ ಮಾಡ್ಕೋಬೇಕು ಅಂತ. ಮದ್ವೆ ಮಾಡ್ಬೇಕು? ಇಲ್ಲಪ್ಪ, ಈಗ ಜನರಲ್ಲಿ 20 ವರ್ಷದಲ್ಲಿ ಮದ್ವೆ ಆಗುದಿಲ್ಲ. ಈಗ ಅದು ಹಿಂದಿನ ಕಾಲ. ಅವ್ರ ಕ್ಯಾರಿಯರ್ ನ ಇನ್ನೂ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ನೀವು ನಿಮ್ಮ ಮನೆಯಲ್ಲಿ ಇರ್ಬೋದು, ಅವ್ರಿಗೆ ಎಂತ ಯಾವ ಯೋಚನೆ ಉಂಟು? ಎಸ್, ಹೇಳಿ ದಯವಿಟ್ಟು. 20 ವರ್ಷ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಅಂತ ಆಸೆ. ಒಳ್ಳೆ ಪೊಸಿಷನ್ ಅಲ್ಲಿ, ಓಕೆ. ಸುಖದ ಬಗ್ಗೆ ಇರುತ್ತೆ ಪ್ರಭುಜಿ, ಎಜುಕೇಶನ್. ಈಗ ಓಕೆ, ಈಗ 30 ವರ್ಷದ ಹುಡುಗ ಇಲ್ಲದ ಹುಡುಗಿ, ಎಸ್, ಅವ್ರದ್ದು ವಿಚಾರ ಎಂತ ಇದಕ್ಕೆ ಸುಖಕ್ಕೆ? ಎಸ್, ಯಾರು ಹೇಳ್ತಾರೆ? ಮಾಡ್ಕೊಂಡು ಮದ್ವೆ ಮಾಡ್ಕೋಬೇಕು. 30 ವರ್ಷದಲ್ಲಿ ಅವರಿಗೆ ಇಲ್ಲ, ಜಾಬ್ ಆಗುತ್ತಲ್ಲ, ಜಾಬ್ ಆದ್ಮೇಲೆ ಒಳ್ಳೆ ಮಕ್ಕಳು, ಮದ್ವೆ. ಪ್ರಭುಜಿ ಲೈಫ್ ಅಲ್ಲಿ ಸೆಟ್ಲ್ ಆದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತಾರೆ ಪ್ರಭುಜಿ. ಬಂಗ್ಲೆ ಕಟ್ಸ್ಕೋಬೇಕು, ಕಾರ್ ತಗೋಬೇಕು, ದೊಡ್ಡ ದೊಡ್ಡ. ಓಕೆ ಓಕೆ, ಎಸ್. ಮತ್ತೆ ಈಗ 40 ವರ್ಷದಲ್ಲಿ ಯಾವ ವಿಚಾರ ಇರ್ತದೆ? ಮಕ್ಕಳ ಜವಾಬ್ದಾರಿ, ಸ್ಕೂಲ್ ಮಕ್ಕಳದ್ದು. ಅಲ್ಲ, ಹ್ಯಾಪಿನೆಸ್. ಜಾಲಿಯಾಗಿ ಸುಖ ಅಂದ್ರೆ ಎಂತ? ಅವರ ಡೆಫಿನೇಷನ್ ಎಂತ? ಸುಖ ಅನ್ಕೊಂಡಿರ್ತಾನ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ. ಯಾವುದು? ಇಷ್ಟು ದಿನ ಏನ್ ಸುಖ ಅನ್ಕೊಂಡು ಅವ್ನ್ ಬಂದಿದ್ನೋ ಸ್ವಲ್ಪ ಕಡಿಮೆ ಆಗುತ್ತೆ 40ಕ್ಕೆ. ಇಲ್ಲಪ್ಪ, ಆಗುದಿಲ್ಲ. 70ರಲ್ಲಿ ಕಡಿಮೆ ಆಗುದಿಲ್ಲ. ಎಲ್ಲ ಬೇಕು. ಒಳ್ಳೆ ಮನೆ, ಒಳ್ಳೆ ಸಂಸಾರ, ಒಳ್ಳೆ ಮಕ್ಕಳ ವಿದ್ಯಾಭ್ಯಾಸ, ಇದ್ರಲ್ಲಿ ಸಂತೋಷ ಪಡ್ತಾನೆ. ಆಸ್ತಿ ಬೇಕು ಅಂತ, ಆಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಎಸ್, ಕರೆಕ್ಟ್ ಆಗಿ ಹೇಳಿ ನೋಡಿ. 40ರಲ್ಲಿ ಯಾರಾದ್ರೂ ಇದ್ರೆ ಹೇಳ್ಬೋದು. ಎಸ್, ಹೇಳಿ. ಎಂತ ಯೋಚನೆ ಇರ್ತದೆ ನಮ್ಗೆ? ಫ್ರಾಂಕ್ ಆಗಿ ಹೇಳಿ. ಪ್ರಾಪರ್ಟಿಗಳು ಕೂಡಿ ಇಡ್ಬೇಕು ಮಕ್ಕಳಿಗೆ. ಆಸ್ತಿ ಕೂಡಿ ಇಡ್ಬೇಕು ಅನ್ನೋದಿರುತ್ತೆ. ಒಳ್ಳೆ ಚೆನ್ನಾಗಿ ಓದ್ಲಿ ಅಂತ ಇರುತ್ತೆ. ಒಳ್ಳೆ ಪೊಸಿಷನ್ ಬೇಕು ಅಂತಾರೆ. ಸ್ವಂತ ಮನೆ ಇಲ್ದವ್ರು ಸ್ವಂತ ಮನೆ ಮಾಡ್ಬೇಕು ಅಂತಾರೆ. ಕಾರ್ ಇಲ್ದೇ ಇರೋರು ಕಾರ್ ಬೇಕು ಅಂತಾರೆ. ಕಾರ್ ಚಿಕ್ಕದಿರೋದು ದೊಡ್ಡ ಕಾರ್ ಬೇಕು ಅಂತಾರೆ. ಎಸ್, ಈಗ ಓಕೆ, ಈಗ 50ರಲ್ಲಿ ಎಂತ ಇರ್ತದೆ? ಎಸ್, ಹೇಳಿ ದಯವಿಟ್ಟು. ಸಾಕು ಯಾವುದು? ಸಂಸಾರ ಸಾಕು ಅನಿಸುತ್ತೆ ಒಂದ್ಸಲ. ಸಾಕು ಅಂತ ಅನಿಸುತ್ತದೆ, ಅನಿಸುವುದು ಮಾತ್ರ. ಸಂಸಾರ ಸಾಗರದಲ್ಲಿ ಮುಗಿರ್ತೇವೆ. ಈಗ ಮಕ್ಕಳಿಗೆ ಚೆನ್ನಾಗಿ ಓದ್ಬೇಕು, ಮಕ್ಕಳನ್ನ ವ್ಯವಸ್ಥೆ ಮಾಡ್ಬೇಕು, ಭವಿಷ್ಯ ಚೆನ್ನಾಗಿ ಇದ್ ಮಾಡ್ಬೇಕು, ಮಕ್ಕಳಿಗೋಸ್ಕರ ಟೂರ್ಗೆ ಹೋಗ್ಬೇಕು. ಓಕೆ, ಈಗ 60ರಲ್ಲಿ ಎಂತ ಇರ್ತದೆ? ಅಯ್ಯೋ, ಸಾಕಾಗುತ್ತೆ. ಸಾಕು ಆರೋಗ್ಯ ಕೊಡ್ಲಿ ಅಂತ. ಆರೋಗ್ಯ ಹಾಳಾಗಕ್ ಶುರುವಾಗಿರುತ್ತೆ. ಆರೋಗ್ಯ ಇರೋದಿಲ್ವಲ್ಲ. ಸುಖ ಅಂದ್ರೆ, ಸುಖದ ಡೆಫಿನೇಷನ್ ಬೇರೆ ಬೇರೆ ಏಜ್ಗೆ ಬೇರೆ ಬೇರೆ ಇರ್ತದೆ. ಓಕೆ, ಈಗ 70ರಲ್ಲಿ ಯಾವ ರೀತಿ ಇರ್ತದೆ ಸುಖದ ಡೆಫಿನೇಷನ್?
ಸಾಕಪ್ಪ ದೇವ್ರ ಹತ್ರಕ್ಕೆ ಹೋದ್ರೆ ಸಾಕು ಸಾಕು. ಮನೆಯಲ್ಲಿರುವ ಎಲ್ಲಾ ನೋವು ಇರುತ್ತೆ ಪ್ರಭುಜಿ ಇರುವಾಗ. ಎಲ್ಲ ನೋವು ಇರ್ತದೆ. ಯಾವುದೆಲ್ಲ ನೋವು ಇರ್ತದೆ? ಫ್ಯಾಮಿಲಿ ಫ್ಯಾಮಿಲಿ ನೋವಾ? ಮತ್ತೆ ಬೇರೆ ಆರೋಗ್ಯದ ಬಗ್ಗೆ, ಆರೋಗ್ಯದ್ದು ಆರೋಗ್ಯ ಹಾ, ಸರಿ ಮತ್ತೆ? ಇರೋದಿಲ್ಲ. ದೇಹದ ಹಾ. ಬಗ್ಗೆ, ಮನಸ್ಸಿನ ಬಗ್ಗೆ, ಮತ್ತೆ ಇಷ್ಟ ದಿನ ನಾನು ಏನ್ ಸಾಧನೆ ಮಾಡ್ತಾ ಇದ್ದಾರೆ ಮೆಲುಕಾಗ್ತಾ ಇರ್ತಾರೆ ಆ ಟೈಮಲ್ಲಿ. ನೋಡಿ, ಈಗ ಇದೆಲ್ಲ ನಾನು ಯಾಕೆ ಕೇಳಿದೆ ಅಂದ್ರೆ, ಈಗ 5 ವರ್ಷದಿಂದ ಸ್ಟಾರ್ಟ್ ಆಗಿ 80 ವರ್ಷದ ತನಕ ನಮ್ಮ ಸುಖದ ಡೆಫಿನೇಷನ್ ಬೇರೆ. ಇದು ಸುಖ ಅಲ್ಲ, ಸುಖ ಅಲ್ಲ. ಇದು ಸುಖ ಅಲ್ಲ. ಸುಖದ ಡೆಫಿನೇಷನ್ ಆಕ್ಚುಲಿ ಸುಖ ಅನ್ನುವಂಥದ್ದು ಅದು ಆತ್ಮದ ನೆಲೆಯಲ್ಲಿ, ದೇಹದ ನೆಲೆಯಲ್ಲಿ ಸುಖ ಅಲ್ಲ. ಇವ ಸರಿ ಇಲ್ಲ, ಇನ್ನೊಬ್ಬ ಸರಿ ಇದ್ದಾನೆ, ಅವನೊಟ್ಟಿಗೆ ಸುಖವಾಗಿರ್ತೇನೆ, ಇಲ್ಲ. ಯಾರೊಟ್ಟಿಗೆ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಸುಖವಾಗಿರುವಂಥದ್ದು ಆತ್ಮ ಪರಮಾತ್ಮನೊಟ್ಟಿಗೆ ಕನೆಕ್ಟ್ ಆದಾಗ ಮಾತ್ರ. ಇದನ್ನು ನಾವು ತಿಳಿಬೇಕು, ಇದನ್ನು ತಿಳಿಬೇಕು. ಹಾಗೆಯೇ ಕಷ್ಟ ಯಾವಾಗ ಇರುವುದಿಲ್ಲ, ನಾವು ಅದನ್ನು ಸುಖ ಅಂತ ಭಾವಿಸಿದ್ದೇವೆ. ಒಳ್ಳೆ ಹಣ ಇದ್ದು, ಒಳ್ಳೆ ಮನೆ ಇದ್ದು, ಮಕ್ಕಳೆಲ್ಲ ಒಳ್ಳೆ ಚಂದ ರೀತಿಯಲ್ಲಿ ಕಲಿತಾ ಇದ್ದಾರೆ, ಇದು ನಾವು ಸುಖ ಅಂತ ಭಾವಿಸ್ತೇವೆ. ಇದು ಸುಖ ಅಲ್ಲ ಸರ್. ಪ್ರಭುಪಾದ ಹೇಳುವಂಥದ್ದು, ಪ್ರಾಣಿಗಳು ಕೂಡ ಈ ರೀತಿ ಸುಖವಾಗಿದ್ದಾರೆ. ಪ್ರಾಣಿಗಳು ಕೂಡ ಈ ರೀತಿ ಸುಖವಾಗಿದ್ದಾರೆ. ಪ್ರಾಣಿ ಮಾತ್ರ ಅಲ್ಲ ಪ್ರಭುಪಾದ ಹೇಳ್ತಾರೆ, ಪ್ರಾಣಿ, ಪಕ್ಷಿ ಮತ್ತೆ ಬೀಸ್. ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಇದು ಅದು ಕೂಡ ಒಳ್ಳೆ ರೀತಿಯಲ್ಲಿ ಮಾಡ್ತದಂತೆ. ಹಾಗಾಗಿ ನಾನು ಒಳ್ಳೇದು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಮೂರ್ಖತನ ಅದು. ಹಾಗಾಗಿ ನಮ್ಮ ಈ ಸೋಕಾಲ್ಡ್ ಸುಖ ಅಂದ್ರೆ ಇದ್ರ ಒಳಗೆ ಉಂಟು, ಈ ಚೌಕಟ್ಟಿನ ಒಳಗೆ ಉಂಟು. ಈ ಚೌಕಟ್ಟಿನ ಒಳಗೆ ಉಂಟು. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದು, ದಿಸ್ ಪ್ಲೇಸ್ ಈಸ್ ದುಃಖಾಲಯಂ. ದುಃಖಾಲಯಂ ಅಶಾಶ್ವತಂ, ಟೆಂಪರರಿ ಪ್ಲೇಸ್. ಟೆಂಪರರಿ ಪ್ಲೇಸ್ ಅಲ್ಲಿ ನಮಗೆ ಸುಖಾಲಯಂ ಇಲ್ಲ, ಪರ್ಮನೆಂಟ್ ಪ್ಲೇಸ್ ಅಲ್ಲಿ ಸುಖಾಲಯಂ. ಪರ್ಮನೆಂಟ್ ಪ್ಲೇಸ್ ಕೃಷ್ಣನ ಧಾಮ, ಇದು ಅಲ್ಲ. ಹಾಗಾಗಿ ಈ ಭೌತಿಕ ಲೋಕದಲ್ಲಿ ಸುಖ ಸಾಧ್ಯವೇ ಇಲ್ಲ, ಪ್ರಭುಪಾದ ಹೇಳ್ತಾ ಇದ್ದಾರೆ. ದೇರ್ ಇಸ್ ನೋ ಚಾನ್ಸ್ ಫಾರ್ ಹ್ಯಾಪಿನೆಸ್ ಭೌತಿಕ ಲೋಕದಲ್ಲಿ. ಇಂಡಿವಿಜುವಲಿ, ಫ್ಯಾಮಿಲಿ, ಸೊಸೈಟಿ, ಕಂಟ್ರಿ, ಇಲ್ಲ, ಚಾನ್ಸೇ ಇಲ್ಲ. ಹಾಗೆ ಭೌತಿಕ ಲೋಕದಲ್ಲಿ ನಾವು ಸುಖವನ್ನು ಯಾವಾಗ ಕಷ್ಟ ಇಲ್ಲ ಅದನ್ನು ನಾವು ಸುಖ ಅಂತ ಭಾವಿಸಿದ್ದೇವೆ. ಆದಿತ್ಯವಾರ ದಿವಸ ರಜೆ ಇರ್ತದೆ, ಲೇಟ್ ಹೇಳ್ತಾರೆ, ಸೋಫಾದಲ್ಲಿ ಕೂತ್ಕೊಳ್ತಾ ಇರ್ತಾರೆ, ಫೋನ್ ಬರ್ತದೆ, ಹೇ ಜೂಡ್, ಹೌ ಆರ್ ಯು? ಐ ಆಮ್ ವೆರಿ ಫೈನ್. ಎಂತ ಫೈನ್? ಚಂದ ಸೋಫಾದಲ್ಲಿ ಲೇಟ್ ಎದ್ದು ಆರಾಮ್ಸೆ ಅಲ್ಲಿ ಟೀ ಕುಡಿದು ನಾನು ಸುಖವಾಗಿದ್ದೇನೆ. ಅಲ್ಲ ಸರ್, ದಿಸ್ ಇಸ್ ಪ್ರಾಣಿಯ ಜೀವನ. ಅದು ಪ್ರಾಣಿ ಇದಕ್ಕಿಂತ ಬೆಟರ್, ನಮಗಿಂತ ಬೆಟರ್ ಅಂತೆ. ಹಾಗೆ ನಮ್ಗೆ ಹ್ಯಾಪಿನೆಸ್ ಇದು ಡೆಫಿನೇಷನ್ ಗೊತ್ತಿಲ್ಲ. ಎಸ್, ಈ ರೀತಿ ನೋಡಿ, ಆದಿತ್ಯವಾರ ದಿವಸ ಲೇಟ್ ಎದ್ದು ಈ ರೀತಿ ಸೋಫಾದಲ್ಲಿ ಮಲಗುವವರು ಇದ್ದಾರಾ? ಎಸ್, ದಯವಿಟ್ಟು ಹೇಳಿ, ಸತ್ಯ ಸತ್ಯ ಹೇಳಿ. ಇದ್ದಾರ? ನೋಡಿದ್ದೀರಾ ನೀವು? ನಮ್ಮಲ್ಲಿ ಇಲ್ಲ. ಇಲ್ವಾ? ಬಹಳ ಜನ ಇದ್ದಾರೆ ಗುರು, ಹಾ, ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಹಾಗಾಗಿ ಇದು ಮೂರ್ಖತನ. ಮೂರ್ಖತನ ಅಂದ್ರೆ ಸುಖ ಅಂತ ಭಾವಿಸ್ತಾರೆ. ಈಗ ಈ ಮೆಟ್ರೋ ಸಿಟೀಸ್ ಅಲ್ಲೆಲ್ಲ ಮಂಡೇ ಟು ಫ್ರೈಡೆ 5 days ವರ್ಕ್ ಮಾಡುವಂಥದ್ದು, ಸ್ಯಾಟರ್ಡೆ ಸಂಡೇ ಆಫ್, ರಜೆ. ಸ್ಯಾಟರ್ಡೆ ಸಂಡೇ ಜನರೆಲ್ಲ ಮಾಡುವಂಥದ್ದು, ಎಲ್ಲ ಕಲ್ತವರು ಇದೇ ರೀತಿ ಮಾಡುವಂಥದ್ದು, ಲೇಟ್ ಹೇಳುವಂಥದ್ದು, ಮತ್ತೆ ಆರಾಮ್ಸೆ ಹೀಗೆ ಪುಷ್ ಬ್ಯಾಕ್ ಸೋಫಾ ಇರ್ತದೆ, ಹೀಗೆ ಮಲಗುವಂಥದ್ದು, ಮಲಗಿ ರಿಮೋಟನ್ನು ಚೇಂಜ್ ಮಾಡ್ತಾ ಇರ್ತಾರೆ.
ಅಂದ್ರೆ ಫುಲ್ ಡಿಸ್ಟ್ರಾಕ್ಷನ್, ಒಂದು ಚಾನಲ್ ಅನ್ನು ನೋಡುವುದಿಲ್ಲ, ಡಿಸ್ಟ್ರಾಕ್ಷನ್, ಚಾನಲ್ ಚೇಂಜ್ ಮಾಡ್ತಾ ಇರ್ತಾರೆ, ಅಂದ್ರೆ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಹಾಗೆ ಈ ರೀತಿ ಆಗ್ತದೆ. ದಿಸ್ ಇಸ್ ಮಾಯ. ಹಾಗಾಗಿ ಪ್ರಭುಪಾದ್ ಎಂತ ಮಾಡಿದ್ದಾರೆ, ನಿನ್ನೆ ಪ್ರಭುಪಾದ್ ಡಿಸಪಿಯರೆನ್ಸ್ ಡೇ. ಪ್ರಭುಪಾದ್ ನಮಗೆ ಆ ಚೊಂಬುವಿನಲ್ಲಿ, ಚೊಂಬು ಹೇಳುವುದಲ್ಲ, ಕರೆಕ್ಟ್ ಅಲ್ಲ, ತುಳುವಲ್ಲಿ ಚೊಂಬು ಹೇಳುವಂಥದ್ದು, ಎಂತ ಹೇಳುವಂಥದ್ದು, ನೀರಿಗೆ ನಾವು ತರ್ತೇವಲ್ಲ, ಚೊಂಬು, ಓಕೆ ಸರಿ, ತುಳುವಲ್ಲಿ ಚೊಂಬು ಹೇಳುವಂಥದ್ದು, ಹಾಗೆ ಕನ್ನಡದಲ್ಲಿ ಗೊತ್ತಿಲ್ಲ, ಓಕೆ ಚೊಂಬು, ಓಕೆ. ಆ ಚೊಂಬು ಅಲ್ಲಿ ಎಂತ ಮಾಡಿದ್ದಾರೆ, ಪ್ರಭುಪಾದ್ ನೀರು ತಂದು ಆ ಫುಲ್ ಚೊಂಬು ನೀರು ನಮ್ಮ ಕಣ್ಣಿಗೆ ಹಾಕಿದ್ದಾರೆ. ಹಾಗಾಗಿ ನಮ್ಗೆ ಗೊತ್ತಾಗಿದೆ ಇದು ಸುಖವಲ್ಲ ಅಂತ. ಕೃಷ್ಣ ಪ್ರಜ್ಞೆ ಬಂದು ಕೂಡ ನಮಗೆ ಇನ್ನೂ ಕೂಡ ಗೊತ್ತಾಗ್ಲಿಲ್ಲ ಅಂದ್ರೆ ಸರ್ ನಾವು ಎಂತ ಮೂರ್ಖರು ನಾವು. ಅಂದ್ರೆ ಬಾಡಿ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೇವೆ, ಹ್ಯಾಪಿನೆಸ್, ಓಕೆ, ಐ ವಾಂಟ್ ದ್ಯಾಟ್, ಐ ವಾಂಟ್ ದಿಸ್, ನನಗೆ ಅದು ಬೇಕು, ನನಗೆ ಇದು ಬೇಕು, ಅದು ಸಿಕ್ಕಿದ್ರೆ ನಾನು ಸುಖವಾಗಿರ್ತೇನೆ, ಇವರು ಸಿಕ್ಕಿದ್ರೆ ಸುಖವಾಗಿರ್ತೇನೆ, ಅವರು ಸಿಕ್ಕಿದ್ರೆ ಸುಖ. ಸರ್ ಯಾರು ಸಿಕ್ಕಿದ್ರು ಕೂಡ ಸುಖವಾಗಿರುವುದಿಲ್ಲ. ನಿಮ್ಗೆ ಇನ್ನೂ ಜಾಸ್ತಿ ಕೊಡಪನದಲ್ಲಿ ನೀರು ಹಾಕ್ಬೇಕು ನಿಮ್ಮ ಕಣ್ಣಿಗೆ, ಪ್ರಭುಪಾದ್ ಹಾಕ್ಬೇಕು. ಹಾಗಾಗಿ ನಮ್ಗೆ ಚೊಂಬು ಎಲ್ಲ ಹಾಕಿದ್ದಾರೆ, ಗೊತ್ತಾಗಿದೆ, ಎಸ್ ಇದು ಸುಖ ಅಲ್ಲ ಅಂತ. ಹಾಗೆ ಹ್ಯಾಪಿನೆಸ್, ಎಂತ ಹ್ಯಾಪಿನೆಸ್ ನಮಗೆ ಗೊತ್ತಿಲ್ಲ. ಎಂತ ಫಸ್ಟ್ ಆಫ್ ಆಲ್ ಹ್ಯಾಪಿನೆಸ್ ಎಂತ ಗೊತ್ತಿಲ್ಲ. ಹಾಗೆ ಪ್ರಭುಪಾದ ಭೌತಿಕ ಲೋಕದಲ್ಲಿ ಹ್ಯಾಪಿನೆಸ್ ಅಂದ್ರೆ ಕಷ್ಟ ಇಲ್ಲ, ಅದು ಹ್ಯಾಪಿನೆಸ್ ಅಲ್ಲ ಸರ್, ಅದು ಹ್ಯಾಪಿನೆಸ್ ಅಲ್ಲ. ಹಾಗಾಗಿ ಈ ಭೌತಿಕ ಲೋಕ ನೋಡಿ, ಇಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ದಾರೆ ಪ್ರಭುಪಾದ್, ಈ ಸೆಂಟೆನ್ಸ್ ಭಾವಾರ್ಥದಲ್ಲಿ ತುಂಬಾ ಇಂಪಾರ್ಟೆಂಟ್. ಎಸ್ ನೋಡಿ, ಐಕ ಪ್ರಪಂಚ ಹೇಗಿದೆ ಎಂದರೆ ಚಾಣಾಕ್ಷ ರಾಜತಂತ್ರ ತಂತ್ರಜ್ಞ ಆಗದೆ ನಮ್ಮ ಜೀವನ ಯಶಸ್ವಿ ಆಗೋದು. ನೋಡಿ, ಚಾಣಾಕ್ಷ, ಕ್ಲೆವರ್ ಡಿಪ್ಲೊಮೆಟ್ ಅಂತೆ. ನಾವು ಸ್ವಲ್ಪ ಎಂತ ಹೇಳುವಂಥದ್ದು, ಚಾಣಾಕ್ಷರಾಗಬೇಕು ನಾವು, ಇಲ್ಲ ನಮಗೆ ಯಶಸ್ವಿ ಇಲ್ಲ. ಮಾನವ ಸಮಾಜ ಮಾತ್ರವಲ್ಲದೆ ಕೆಳಮಟ್ಟದ ಪ್ರಾಣಿಗಳ ಸಮಾಜ, ಹಕ್ಕಿಗಳು ಮತ್ತು ಜೇನುನೊಣಗಳು ಅನ್ನಾಹಾರ ನಿದ್ರೆ ಮೈಥುನಗಳ ಆದಿಯಾಗಿ ದೈಹಿಕ ಔಷಧಿಗಳನ್ನು ಚಾಣಾಕ್ಷದಿಂದ ಪೂರೈಸಿಕೊಳ್ಳುತ್ತಾರೆ. ಹಾಗಾಗಿ ಎಸ್, ನಾನು ಒಳ್ಳೆ ರೀತಿ ಆಹಾರ ತಿಂದೆ, ನಾನು ಒಳ್ಳೆ ರೀತಿಯ ನಿದ್ರೆ ಮಾಡಿದೆ, ನಾನು ಒಳ್ಳೆ ರೀತಿಯ ಮೈಥುನ ಮಾಡಿದೆ, ನಾನು ಒಳ್ಳೆ ರೀತಿಯಲ್ಲಿ ಕೂಡಿಯಿಟ್ಟೆ. ಇದು ಪ್ರಾಣಿಗಳು, ಯಾವುದು ಹಕ್ಕಿಗಳು, ಜೇನುನೊಣಗಳು ಕೂಡ ಮಾಡ್ತದಂತೆ. ನಾವು ಅದನ್ನೇ ಮಾಡಿದರೆ ನಮಗೆ ಮತ್ತೆ ಅವರಿಗೆ ಎಂತ ವ್ಯತ್ಯಾಸ ಇಲ್ಲ. ನಾವು ಹೇಗೆ ಇದರಿಂದ ಹೊರಗೆ ಬರುವುದು ನಾವು ಯೋಚನೆ ಮಾಡಬೇಕು. ನಾವು ಎಂತಂದ್ರೆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂತ, ಈ ಮನೆಯಲ್ಲಿ ನಾನು ಸುಖವಾಗಿರ್ತೇನೆ, ಇಲ್ಲ ಸರ್, ಇಲ್ಲ, ಸುಖವಾಗಿರುವುದಿಲ್ಲ. ಆ ಮನೆಯಲ್ಲಿ ನಾನು ಸುಖವಾಗಿರಲಿಲ್ಲ, ಈಗ ಹೊಸ ಮನೆಗೆ ಬಂದಿದ್ದೇನೆ, ಇಲ್ಲಿ ನಾನು ಸುಖವಾಗಿರ್ತೇನೆ, ಇಲ್ಲ, ಯಾವ ಮನೆಯಲ್ಲಿ ಇದೆ ಇದು ಎಂತಂದ್ರೆ ಪ್ರಭುಪಾದರು ಒಂದು ವಿ ಆರ್ ಟೆನೆಂಟ್ಸ್, ನಾವು ಬಾಡಿಗೆ ಇರುವವರು, ನಾವು ವಿ ಆರ್ ನಾಟ್ ಓನರ್ಸ್. ಅಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಉಂಟು, ಟೆನೆಂಟ್ಸ್ ಅಂದ್ರೆ ಬಿಟ್ಟು ಹೋಗುವಂಥದ್ದು. ಹಾಗೆ ಮಾನವ ಸಮಾಜ ರಾಷ್ಟ್ರೀಯವಾಗಿ ಅಥವಾ ವ್ಯಕ್ತಿಗತವಾಗಿ ಸ್ಪರ್ಧಿಸುತ್ತದೆ. ಹಾಗೆ ಯಶಸ್ಸು ಸಾಧಿಸುವ ಪ್ರಯತ್ನದಲ್ಲಿ ಇಡೀ ಮಾನವ ಸಮುದಾಯ ರಾಜತಂತ್ರ ಮಾಡುತ್ತದೆ. ನಮ್ಮ ಅಸ್ತಿತ್ವದ ಹೋರಾಟದಲ್ಲಿ ಎಲ್ಲ ರಾಜತಂತ್ರ ಮತ್ತು ಚಾಣಾಕ್ಷ ಇದ್ದಾಗ್ಯೂ ಸಕಲ ಪರಮ ಇಚ್ಛೆಯನ್ನು ಕ್ಷಣ ಮಾತ್ರದಲ್ಲಿ ಅಂತ್ಯಗೊಳ್ಳುವುದು. ನೋಡಿ, ಪರಮ ಇಚ್ಛೆಯಿಂದಾಗಿ ಕ್ಷಣ ಮಾತ್ರದಲ್ಲಿ ಅಂತ್ಯಗೊಳ್ಳುವುದು. ನಾವು ಸದಾ ನೆನಪಲ್ಲಿ ಇಡಬೇಕು. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದು ನಮಗೆ ನೆನಪಲ್ಲಿ ಇರಬೇಕು. ಭಗವಂತನ ಇಚ್ಛೆ ಇದ್ರೆ ಈಗ ನಾವು ಖುಷಿಯಾಗಿರ್ತೇವೆ, ಒಳ್ಳೆ ಫ್ಯಾಮಿಲಿಯಲ್ಲಿ ಗಂಡನೊಟ್ಟಿಗೆ ನಗಾಡ್ತಾ, ಮಗು ಒಟ್ಟಿಗೆ ನಗಾಡ್ತಾ, ತುಂಬ ನಾವು ಫೋನ್ ಬರ್ತದೆ, ಖುಷಿಯಾಗಿರ್ತೇನೆ. ಇಮ್ಮಿಡಿಯೇಟ್ 10 ನಿಮಿಷ ಬಿಟ್ಟು ಅದೇ ಮನೆಯಲ್ಲಿ ಮರಣ ಬರ್ಬೋದು. ಎಂತ ಖುಷಿ ನಮ್ದು.
ಸೋಕೊಳ್ಳು ಖುಷಿ ಬರ್ಬೋದು. ಅದೇಳುವಂತ ಪರಮ ಇಚ್ಛೆಯನ್ನೆಂತ ಎವ್ರಿಥಿಂಗ್ ವಿಲ್ ಎಂಡ್ ಇನ್ ಎ ಸೆಕೆಂಡ್ ಬೈ ದಿ ಸುಪ್ರೀಂ ವಿಲ್. ವಿದಿನ್ ಎ ಸೆಕೆಂಡ್ ಎಂಡ್ ಆಗ್ತದಂತೆ. ನೋಡಿ, ಇದೆಲ್ಲ ತುಂಬಾ ವೆಯ್ಟ್ ಇರುವಂತ ಮಾತುಗಳು ಪ್ರಭುಪಾದಿದು. ತುಂಬಾ ವೆಯ್ಟ್ ಉಂಟು ಇದಕ್ಕೆ, ಈ ಪ್ರಭುಪಾದಿ ಭಾವಾರ್ಥಕ್ಕೆ. ನಮ್ಗೆ ಅರ್ಥವೇ ಆಗುವುದಿಲ್ಲ. ನಾವು ಕ್ಲಾಸ್ ಕೇಳ್ತಾ ಇದ್ದೇವೆ, ಒಂದು ಕಿವಿಯಲ್ಲಿ ಕೇಳ್ತಾ ಇದ್ದೇವೆ, ಇನ್ನೊಂದು ಕಿವಿಯಲ್ಲಿ ಬಿಡ್ತೇವೆ. ಕ್ಲಾಸ್ ಆದ್ಮೇಲೆ ಈ ಪ್ರಭುಪಾದ ಭಾವಾರ್ಥಕ್ಕೆ ನಮ್ಗೆ ಯಾವುದೇ ಸಂಬಂಧವಿಲ್ಲ. ಕ್ಲಾಸ್ ಇಲ್ಲಿ ಹೋದದ್ದು ಇಲ್ಲಿ ಹಾರ್ಟಿಗೆ ಟಚ್ ಆಗಬೇಕು, ಇಲ್ಲಿ ಕೇಳುವಂಥದ್ದು ಇಲ್ಲಿಗೆ ಟಚ್ ಆಗಬೇಕು, ನಾಟಬೇಕು. ನಾಟುವುದಿಲ್ಲ. ಒಂದು ಕಿವಿಯಲ್ಲಿ ಕೇಳುವಂಥದ್ದು, ಒಂದು ಕಿವಿಯಲ್ಲಿ ಬಿಡುವಂಥದ್ದು ಅಷ್ಟೇ. ಎಲ್ಲಿ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೇವೆ? ಇಲ್ಲ ಸರ್, ಚಾನ್ಸ್ ಇಲ್ಲ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ. ಹೇಳಿದನ್ನು ನಾವು ಪ್ರಭುಪಾದ ಎಂತ ಹೇಳ್ತಿದ್ದಾರೆ, ಪ್ರಭುಪಾದ ಹೇಳುವಂಥದ್ದು ವಾಕ್ಯ. ಇದು ನಮಗೆ, ಪ್ರಭುಪಾದ ಭಾವಾರ್ಥ ನಮಗೆ, ನಾವು ಸುಧಾರಲಿಕ್ಕೆ. ಹಾಗೆ ನಾವು ಸೀರಿಯಸ್ ಆಗಿ ತಗೊಳ್ಬೇಕು. ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾನು ಈ ಸೋಕಾಲ್ಡ್ ಹ್ಯಾಪಿನೆಸ್ ಇಂದ ಇದ್ದೇನೆ. ಆದ್ರೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ಇದು ಕ್ಷಣ ಮಾತ್ರದಲ್ಲಿ ಎಲ್ಲ ನಾಶ ಆಗ್ಬೋದು ಭಗವಂತ ಇಚ್ಛೆ ಮಾಡಿದರೆ. ಹಾಗೆ ಯಾಕೆ ನಾನು ಈ ಸೋಕಾಲ್ಡ್ ಹ್ಯಾಪಿನೆಸ್ ಇಂದ ಇದ್ದೇನೆ? ಯಾಕೆ ಇದ್ದೇನೆ? ನಾನು ಯಾವಾಗ ಎದ್ದೇಳುವಂಥದ್ದು? ಚತುರ್ಮ ಹೇಳುವಂಥದ್ದು, ಜೀವ ಜಾಗೋ, ಜೀವ ಜಾಗೋ, ಗೆಟಪ್, ವೇಕಪ್, ವೇಕಪ್. ಯಾವಾಗ ನಾನು ಎದ್ದೇಳುವಂಥದ್ದು? ಈ ಭ್ರಮೆಯಿಂದ, ಭ್ರಮೆಯಲ್ಲಿದ್ದೇನೆ ನಾನೀಗ. ಈ ಸೋಕೋಲ್ಡ್ ಅಂತ ಹೇಳುವಂಥದ್ದು, ನಾನು ಯಾವುದನ್ನು ಸುಖ ಅಂತ ಭಾವಿಸ್ತೇನೆ ಅದು ನನ್ನ ಜಸ್ಟ್ ಭ್ರಮೆ, ಅದು ಸುಖ ಅಲ್ಲ. ಹೇಗೆ ಅಂದ್ರೆ, ಈಗ ನೀವು ನದಿ ಪಕ್ಕದಲ್ಲಿ ಒಂದು ಮರ, ಮಾವಿನ ಮರ ಉಂಟು, ಅದರ ಛಾಯೆ ಆ ನೀರಿಗೆ ಬಿದ್ದಿದೆ. ಹಾಗೆ ನೀರಿನಲ್ಲಿ ಮ್ಯಾಂಗೋ ಕಾಣ್ತದೆ, ಮಾವಿನ ಹಣ್ಣು. ನೀವು ಹೋಗ್ತೀರಿ ತಿನ್ಬೇಕಂತ. ಸರ್, ಅದು ಛಾಯೆ ಸರ್, ಅದು ನಿಜವಾದ ಮ್ಯಾಂಗೋ ಅಲ್ಲ. ನಿಜವಾದ ಮ್ಯಾಂಗೋ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಉಂಟು. ಹಾಗೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ, ಭೌತಿಕ ಲೋಕದಲ್ಲಿ ನಾವು ಎಂಥದನ್ನು ಸುಖ ಅಂತ ಭಾವಿಸಿದ್ದೇವೆ ಅದು ಸುಖ ಅಲ್ಲ, ಅದು ಸುಖ ಅಲ್ಲ. ಇದನ್ನು ನಾವು ತಿಳಿಬೇಕು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಇಫ್ ಒನ್ ವಾಂಟ್ಸ್ ಆಕ್ಚುಯಲ್ ಹ್ಯಾಪಿನೆಸ್ ಒನ್ ಮಸ್ಟ್ ಚೇಂಜ್ ದ ಸಬ್ಜೆಕ್ಟ್ ಮ್ಯಾಟರ್ ಓನ್ಲಿ. ನಿಜವಾದ ಹ್ಯಾಪಿನೆಸ್ ಬೇಕು, ಸಬ್ಜೆಕ್ಟ್ ಚೇಂಜ್ ಮಾಡ್ಬೇಕು. ಎಂತ ಮಾಡ್ಬೇಕಂತೆ, ಇನ್ಸ್ಟೆಡ್ ಆಫ್ ಟಾಕಿಂಗ್ ಆಫ್ ದಿ ಪೊಲಿಟಿಕ್ಸ್ ಆಫ್ ಎ ಡೈಯಿಂಗ್ ಮ್ಯಾನ್ ಒನ್ ಮೈ ಡಿಸ್ಕಸ್ ದಿ ಪೊಲಿಟಿಕ್ಸ್ ಅಡ್ಮಿನಿಸ್ಟ್ರೇಟ್ ಬೈ ದಿ ಲಾರ್ಡ್ ಹಿಮ್ಸೆಲ್ಫ್. ಕೃಷ್ಣ ಯಾವ ರೀತಿ ಪೊಲಿಟಿಕ್ಸ್ ಮಾಡಿದ ಅದರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತೆ. ಇನ್ಸ್ಟೆಡ್ ಆಫ್ ರಿಲೇಷಿಂಗ್ ಆಕ್ಟಿವಿಟೀಸ್ ಆಫ್ ದಿ ಸಿನಿಮಾ ಆರ್ಟಿಸ್ಟ್ one can turn his attention to the activities of the Lord with his eternal associates like the gopis and Lakshmi. They are the real heroes. Krishna, gopis, Lakshmis, hero, heroine. They are the real heroes. ಅವರ ಬಗ್ಗೆ ಮಾತಾಡ್ಬೇಕು, ಸೋಕಾಲ್ಡ್ ಸಿನಿಮಾ ಬಗ್ಗೆ ಅಲ್ಲ. ಎಸ್, ಹರೇ ಕೃಷ್ಣ. ನೋಡಿ, ಈ ಅಧ್ಯಾಯ ಫುಲ್ ಇದೇ ರೀತಿ ಉಂಟು. ಅಂದರೆ ನಮಗೆ ಡೈಲಿ ಪ್ರಭುಪಾದಂತ ಹೊಡೆಯುವಂಥದ್ದು ಯಾವುದಲ್ಲಿ ಹೊಡಿತಾ ಇದ್ದಾರೆ. ಈ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಚಾಟಿಯಲ್ಲಿ ಹೊಡಿತಾರೆ. ಚಾಟಿ ಹೇಗೆ ಅಂದರೆ, ನಮ್ಮ ಹರಿದಾಸ್ ಠಾಕೂರಿಗೆ ಈ ರಾಜ ಮಾರ್ಕೆಟ್ ಪ್ಲೇಸಲ್ಲಿ 22 ಮಾರ್ಕೆಟ್ ಪ್ಲೇಸಲ್ಲಿ ಹೊಡಿತಾ ಇದ್ರು. ಆಗ ಚತುರ್ಮ ಪರ್ಸನಲ್ಲಿ ಬಂದು ಈ ಕವರ್ ಮಾಡ್ತಾ ಇದ್ರು, ಅವರಿಗೆ ಎಂತ ತಾಗ್ತಾ ಇರಲಿಲ್ಲ. ಹಾಗೆ ಪ್ರಭುಪಾದ್ ಈ 30th ಚಾಪ್ಟರಲ್ಲಿ ನಮಗೆ ಡೈಲಿ ಚಾಟಿ ಇಟ್ಕೊಂಡು ಹೊಡಿತಾ ಇದ್ದಾರೆ. ಅದು ನಾವು ಸುಧಾರ್ತೇವಾ? ಇಲ್ಲ. ಯಾಕೆ ಸುಧಾರುವುದಿಲ್ಲ? ಎಸ್, ಯಾಕೆ ನೋಡಿ, ಡೈಲಿ ಚಾಟಿಯಲ್ಲಿ ನಮಗೆ ಹೊಡಿತಾ ಇದ್ದಾರೆ ಪ್ರಭುಪಾದ್. ಈ ಭಾವಾರ್ಥ ಅಂದರೆ ಈಗ 8-9 ಆಯಿತು.
ಇನ್ನು ಫುಲ್ ಈ ರೀತಿ ಉಂಟು. ಆದ್ರೆ ನಾವು ಸರಿ ಹೋಗುದಿಲ್ಲ. ಯಾಕೆ? ಗೆಸ್, ಯಾರು ಹೇಳ್ತೀರಿ? ಕೇರ್ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ತಗೋತಾ ಇಲ್ಲ. ಓಕೆ, ಯಾಕೆ? ಹರೇ ಕೃಷ್ಣ, ಮನಸ್ಸಿಗೆ ತಾಕೋ ಹಾಗೆ ತಗೊಂತ ಇಲ್ಲ, ಮನಸ್ಸಿಗೆ ತಾಕೋ ಹಾಗೆ ತಗೊಂತ ಇಲ್ಲ ಪ್ರವೀಣ್. ಎಮ್ಮೆ ಚರ್ಮ ನೋಡಿ ಸರ್, ಇವಾಗ ಕರೆಕ್ಟ್ ಹೇಳಿದ್ದಾರೆ. ಓಕೆ ಗುರುಗಳೇ, ಎಮ್ಮೆ ಚರ್ಮ. ಎಸ್, ನಾವು ಪ್ರಯತ್ನ ಬಿಡ್ತಾ ಇದ್ದೇವೆ, ಅದು ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಒಂದು ದಿವಸ 2 ದಿವಸದಲ್ಲಿ ಆಗುದಿಲ್ಲ, ಆಯ್ತಾ? ಸಮಯ ಹಿಡಿತದೆ. ಪ್ರಯತ್ನ ಮಾಡುದು ನಮ್ಮ ಕೆಲಸ, ಮತ್ತೆ ಅದರ ಫಲ ಸಿಕ್ಕಲಿಕ್ಕೆ ಟೈಮ್ ಹೋಗ್ತದೆ, ದೇವರ ಇಚ್ಛೆ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಗುಡ್ ಆನ್ಸರ್. ಓಕೆ ನೋಡಿ, ಈಗ ಹೇಳುವಂಥದ್ದು ಎಂತ ಅಂದ್ರೆ, ಇಲ್ಲಿ ಮಾತಾಜಿ ಹೇಳಿದ್ದಾರೆ ಎಮ್ಮೆ ಚರ್ಮ. ನೀವು ಎಮ್ಮೆ ನೋಡಿ, ಈ ಗದ್ದೆಗೆ ಉಳ್ಳಿಕ್ಕೆ ಅದಕ್ಕೆ ಹೊಡಿತಾರೆ, ಯಾರು ಗದ್ದೆ ಉಳುವವ, ಹೈ ಹೈ, ಅದು ವಾರೆ ಹೋಗುವಂಥದ್ದು. ಎಷ್ಟು ಹೊಡೆದು, ಯಾಕೆಂದ್ರೆ ಹೇಳ್ತಾರೆ ಅದ್ರ ಚರ್ಮ ದಪ್ಪ ಚರ್ಮ. ಅದೇ ರೀತಿ ನಾವು ಕೂಡ ಹಾಗೆ. ಈಗ ಪ್ರಭುಪಾದಿದು ಈ ರೀತಿಯ ಮೆಸೇಜ್ ಕೇಳಿ 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 ಕೇಳಿ, ಅಂದ್ರೆ ಮಾತಾಜಿ ಹೇಳಿದ ಹಾಗೆ, ಜಯಲಕ್ಷ್ಮಿ ಮಾತಾಜಿ, ಎಸ್ ಕರೆಕ್ಟ್. ಇದು ದೀರ್ಘ ಸಮಯ ಕೇಳಿ 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 ತುಂಬಾ ವರ್ಷ ಹಿಡಿತದಂತೆ ಪ್ಯೂರಿಫಿಕೇಶನ್ ಆಗ್ಲಿಕ್ಕೆ. ಆಗ ಮತ್ತೆ ನಾವು ಚೇಂಜ್ ಆಗ್ತೇವೆ. ಹಾಗೆ 1-2 ದಿವಸದ ಪ್ರೊಸೆಸ್ ಅಲ್ಲ ಇದು, ಅದು ಲೆಂತಿ ಪ್ರೊಸೆಸ್. ಮಾಡಿ 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 ಮಾಡಿ, ಅದಕ್ಕೆ ನಿತ್ಯಂ ಭಾಗವತ ಸೇವೆಯ ಕೇಳ್ತಾ ಇರಬೇಕು. ಭಾಗವತಮ್ ಈಸ್ ಮೆಂಟ್ ಫಾರ್ ಅವರ್ ಪ್ಯೂರಿಫಿಕೇಶನ್. ಕೇಳಿ 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 ಮರಣ ಬರುವಾಗ ಆಗ ನಾವು ಸೀರಿಯಸ್ ಆಗ್ತೇವೆ. ಹಾಗೆ ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ನಾವು ಎಕ್ಸಾಮಿಗೆ ಒಳ್ಳೇದು ಬರೀಬೇಕು. ಈಗ ನಮ್ದು ಪ್ರಿಪರೇಷನ್. ಸಾಯುವಾಗ ಎಸ್ 100%, ಸಾಯುವಾಗ ನಾವು ಎಂತ ಹೇಳುವಂಥದ್ದು, ಆ ಎಕ್ಸಾಮಿಗೆ ರೆಡಿ ಆಗಬೇಕು. ಗೋಲ್ ಅದೇ ಪ್ರಭುಪಾದ ಹೇಳುವಂಥದ್ದು. ದ ಗೋಲ್ ಆಫ್ ಲೈಫ್ ಎಂತಂದ್ರೆ ಯಂ ವಾಪಿ ಸ್ಮರಣ್ ಭಾವಂ, ಅಂದ್ರೆ ಸಾಯುವಾಗ ನಮ್ಮ ಸ್ಮರಣೆ ಕೃಷ್ಣನ ಸ್ಮರಣೆ ಆಗಬೇಕು. ಅದಕ್ಕೆ ನಾವೆಂತ ಮಾಡಬೇಕು? ಅಭ್ಯಾಸ ಯೋಗ ಯುಕ್ತೇನ ಚೇತಸನಾನ್ಯಗಾಮಿನ, ಅಂದ್ರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಆಗ ಆಗ್ತದೆ. ಎಸ್, ಓಕೆ. ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಓಕೆ, ನಮ್ಮಮೇಶ್ವರಂ ಹೇಳುವ ದಾಮೋದರ ಅಷ್ಟಕಂ. ಹರೇ ಕೃಷ್ಣ. 1 ನಿಮಿಷ. ಓಕೆ, ನಮಾಮೀಶ್ವರಂ ಸಚ್ಚಿದಾನಂದರೂಪಂ, ನಮಾಮೀಶ್ವರಂ ಸಚ್ಚಿದಾನಂದರೂಪಂ, ಲಸತ್ಕುಂಡಲಂ ಗೋಕುಲೆ ಬ್ರಜಮಾನಂ, ಲಸತ್ಕುಂಡಲಂ ಗೋಕುಲೆ ಬ್ರಜಮಾನಂ, ಯಶೋದಾಭಿಯೋ ಲೋಕಲಾದಾದವಮಾನಂ, ಯಶೋದಾಭಿಯೋ ಲೋಕಲಾದವಮಾನಂ, ಪರಮೃಷ್ಟಂ ಅತ್ಯಂತ ತೋ ಧೃತ್ಯ ಗೋಪ್ಯ, ರುದಂತ ಮುಹುರ್ನೇತ್ರ ಯುಗ್ಮಾ ಮೃಜಂತಂ, ಕರಂಬೋಜ ಯುಗ್ಮೇನ ಸತಂಕ ನೇತ್ರ, ಶ್ವಾಸಕಂ ಪಾತ್ರೀರೇಕಾಂಕ ಕಂಠ, ಚಿತ್ತಗ್ರೈವಂ ದಾಮೋದರಂ ಭಕ್ತಿಪಾದಂ, ಇತಿ ದೃಕ್ಸ್ವಲೀಲಾಭಿರ್ ಆನಂದ ಕುಂಡೇ, ದೋಷಂ ನಿಮಜ್ಜಂತಂ ಆಖ್ಯಾಪಯಂತಂ, ತದೀಯೇಷು ತಜ್ಞೇಷು ಭಕ್ತಿರ್ಜಿತತ್ವಂ,
दीक्षितादिषु पुनः प्रेमतस्तं शतावृति वन्दे पुनः प्रेमतस्तं शतावृति वन्दे परं देवमोक्षं न मोक्षं वदिं वा परं देवमोक्षं न मोक्षं वदिं वा चान्यावृणेऽहं वरेशदपि न चान्यं हरेण इदं देव पुरनाथ गोपालबालम् देवपुरनाथ गोपालबालम् सदा मे मनस्या वीरास्तं किं मन्ये सदा मे मनस्या वीरस्तं किं मन्ये इदं ते मुकाम्बोजम् अत्यन्तनीले इदं ते मुखोजमत्यन्तनीले कृतं कुन्तले स्निग्धा रक्तस्य गोप्या मुहुश्चुम्बितं बिम्मा रक्ताधरं मे अनस्या विरास्तालं लक्षालाभे नमो देव दामोदर अनंत विष्णु नमो देव सिद्ध प्रभो दुःख जलाब्धिमग्ना दृष्टि वृष्याति दीनम्बतनो दीनं बतानो गणेश मामाज्ञम् एदाक्षि दृश्या कुबेरात्मजौ बद्धमूर्तैव यद्वात् कुबेरात्मजौ स्वयमोचितौ भक्ति भजौ कृतौ च अत प्रेम भक्तिं स्वकामे प्रयच्छ मोक्षे ग्रहो मेऽस्ति दामोदरेह नमस्ते सुदाम्ने स्फुरदितिदाम्ने नमस्ते स्वादियोदराय विश्वास्य दाम्ने अमोराधिकाये त्वदीया प्रियाय नमो अनंत लीलाय देवाय तुभ्यं नमो अनंत लीलाय देवाय तुभ्यं नमो राधिकाये त्वदीया प्रियाय नमो राधिकाय प्रियाय नमो अनंत लीलाय देवाय तुभ्यं नमो अनंत लीलाय देवाय तुभ्यं हरे कृष्णा 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 हरे 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 राम 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 हरे 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 कृष्णा 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 हरे 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 राम राम हरे 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 कृष्णा
ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ನೋಡಿ, ಮತ್ತೆ ಮೊನ್ನೆ ಓದಿದವರು ಓದ್ಬೇಡಿ, ಬಾಕಿಯವರು. ಎಸ್, ಬಾಕಿಯವರಿಗೆ ಚಾನ್ಸ್. ನಿತ್ಯ ಸಚ್ಚಿತ್ ಆನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯ ಮೊಸರು ಕಡೆಯುತ್ತಿದ್ದ ಮಡಿಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಇಂದಿನಿಂದ ಇನ್ನೂ ವೇಗವಾಗಿ ಓಡಿ ಬಂದ ತಾಯಿ ಯಶೋದೆಯ ಕೈಗೆ ಅವನು ಸಿಕ್ಕನು. ಹರೇ ಕೃಷ್ಣ. ಹರೇ ಕೃಷ್ಣ. ತಾಯಿಯ ಕೈಯಲ್ಲಿ ಬೆಟ್ಟವನ್ನು ನೋಡಿ ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಂತೆ 3 ನೊಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಾ ಕಾರಣದಿಂದಾಗಿ ಕಂಪಿಸುತ್ತದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದ ಅಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗುವುದೋ ಆ ದಾಮೋದರನಿಗೆ ನಮಸ್ಕಾರಗಳು ಮಾಡುತ್ತೇನೆ. ಹರೇ ಕೃಷ್ಣ. ಇಂತಹ ಬಾಲಲೀಲಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಓದ್ತಾ ಇದ್ದೀನಿ ಪ್ರಭುಜಿ. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನರಾಗಿರುವ ಭಕ್ತರಿಗೆ ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಹರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100 ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಪ್ರಭು, ಸಮರ್ಥವನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರೂ ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲ ಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದೆಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನು ಪ್ರಯೋಜನ? ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿ ಗುಂಗುರುಗಳಿಂದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆನೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ದೇವೋತ್ತಮ ಪ್ರಭುವೇ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೇ, ಒಡೆಯನೇ, ನನ್ನ ಪ್ರಿಯ ಪ್ರಭುವೇ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. ಹರೇ ಕೃಷ್ಣ. ಧನ್ಯವಾದಗಳು ಗುರು ಪ್ರಭುಜಿ. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ. ಹರೇ ಕೃಷ್ಣ ಗುರುಜಿ. ಧನ್ಯವಾದ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ
ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರವನ್ನು ನಾನು ಕೂಡ ಅರ್ಪಿಸ್ತಾ ಇದ್ದೇನೆ. ಎಸ್ ವಾಂಚಕಲ್ಪತರು ಹರೇ ಕೃಷ್ಣ ಪ್ರಭು. ಭಾವ